ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಭಾನುವಾರ ರಾತ್ರಿಯಿಂದ ಆರಂಭಗೊಂಡಿರುವಂತಹ ಮಳೆ ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹಲವು ಕಡೆಗಳಲ್ಲಿ ನದಿ ಹಳ್ಳಗಳು ತುಂಬಿವೆ. ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ನಾಳೆ ಆರೆಂಜ್ ಅಲರ್ಟ್, 7, 8ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಜನತೆ ಹೈರಾಣಾಗಿದ್ದಾರೆ. ಮಂಗಳೂರು ಸೇರಿದಂತೆ ಜಿಲ್ಲೆಯ ಹಲವೆಡೆ ವರುಣ ತನ್ನ ರೌದ್ರಾವತಾರವನ್ನು ತೋರಿದ್ದು ಜನಸಾಮಾನ್ಯರು ಭಾರೀ ಮಳೆಗೆ ಕಂಗಾಲಾಗಿದ್ದಾರೆ. ಇನ್ನು ಮಂಗಳೂರು ನಗರದ ಹೊರವಲಯದ ಕುಲಶೇಖರದ ಬಿಜ್ಜೋಡಿ ಎಂಬಲ್ಲಿ ಭಾರೀ ಮಳೆಯ ನೀರು ವರ್ಕ್ ಶಾಪ್ಗೆ ನುಗ್ಗಿದ್ದು ಅಪಾರ ಹಾನಿ ಉಂಟಾಗಿದೆ. ಕೋರ್ಟ್ ರಸ್ತೆಯ ಕೈಬರ್ ಪಾಸ್ ಬಳಿ ಕುಸಿತ ಉಂಟಾಗುವ ಸಾಧ್ಯತೆ ಇದೆ ಅಂತ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಜಿಲ್ಲಾಡಳಿತದ ವಿರುದ್ಧ ಪಾಲಿಕೆಯ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಜನರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅವರು ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನ ಗಮನಿಸಿ ಹಾಗೂ ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಇಂದು ಜಿಲ್ಲೆಯ ಎಲ್ಲಾ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಡಿಪ್ಲೊಮಾ, ಐಟಿಐ ಕಾಲೇಜುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಡಲ ತೀರಕ್ಕೆ ಹೋಗದಂತೆ ಮೀನುಗಾರರಿಗೆ, ಸಾರ್ವಜನಿಕರಿಗೆ ಸೂಚನೆಯನ್ನು ನೀಡಲಾಗಿದೆ. ಜನತೆ ಗರಿಷ್ಠ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಸೋಮವಾರ ಮಧ್ಯಾಹ್ನದ ಬಳಿಕ ಭಾರೀ ಮಳೆ ಹಿನ್ನೆಲೆ ಬೈಕಂಪಾಡಿ ಕೈಗಾರಿಕಾ ಪ್ರದೇಶಕ್ಕೆ ನೀರು ನುಗ್ಗಿದೆ. ನಾಗಬನ ಪ್ರದೇಶ ಮೊದಲಾದ ಕಡೆ ರಸ್ತೆಗಳು ಜಲಾವೃತಗೊಂಡಿದೆ. ಬೈಕಂಪಾಡಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿವೆ. ನಗರದಲ್ಲಿ ಮಳೆ ಸೃಷ್ಟಿಸಿರುವ ವಾಂತರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಾರೆ ಡೆಸ್ಕ್ನಿಂದ ನನ್ನ ಪ್ರತಿನಿಧಿ, ನನ್ನ ಸಹೋದ್ಯೋಗಿ ಚಂದ್ರಶೇಖರ್ ಅರಿಬೈಲ್. ಚಂದ್ರಶೇಖರ್, ಸ್ವಲ್ಪನೂ ಬಿಡುವಿಲ್ಲದೆ ಸುರಿತಾ ಇರುವ ಮಳೆಯಿಂದ ಅಕ್ಷರಶಃ ನಗರವಾಸಿಗಳು ಚಳಿ ಹಿಡಿದು ಹೋಗಿದ್ದಾರೆ. ವರುಣ ತನ್ನ ರುದ್ರ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿವೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್? ಖಂಡಿತವಾಗಿಯೂ ರಕ್ಷಿತಾ, ಕಳೆದ ಭಾನುವಾರದಿಂದ ಅಂದ್ರೆ ನಿನ್ನೆ ಸೋಮವಾರ, ಮೊನ್ನೆ ಭಾನುವಾರದಿಂದ ಏನು ಮಳೆ ಆರಂಭವಾಗಿದೆ, ಇದು ಬಿಟ್ಟು ಬಿಡದೆ ನಿರಂತರವಾಗಿ ಶುರು ಆರಂಭವಾಗಿದೆ. ಹಾಗಾಗಿ ಈ ನಡುವೆ ಮಳೆ ಕಡಿಮೆ ಆಗಿತ್ತು, ಆದ್ರೆ ನಿನ್ನೆಯಿಂದ ಮತ್ತೆ ಮಳೆ ಆರಂಭವಾಗಿರುವುದರಿಂದ ವಿಪರೀತವಾಗಿ ಮಳೆ ಸುರಿತಾ ಇರುವುದರಿಂದ ಸಮಸ್ಯೆ ಮತ್ತೆ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಸಹಜವಾಗಿ ಶಾಲಾ ಮಕ್ಕಳಿಗೆ ಇವತ್ತು ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಕಡಲ ತೀರಕ್ಕೆ ಜನತೆ ಹೋಗದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೀನುಗಾರಿಕೆಗೆ ಈಗಾಗಲೇ 2 ತಿಂಗಳ ಕಾಲಾವಧಿಯ ರಜೆ ಇದ್ರೂ ಕೂಡ ಕೆಲವರು ಮೀನುಗಾರಿಕೆ ನಡೆಸುತ್ತಿರುವುದರಿಂದ, ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ನಡೆಸುತ್ತಿರುವುದರಿಂದ ಕಡಲ ತೀರಕ್ಕೆ ಯಾರು ಹೋಗಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಕೆಲವು ಕಡೆಗಳಲ್ಲಿ ಭೂಕುಸಿತ ಮಳೆಗಾಲದಲ್ಲಿ ಸಹಜವಾಗಿ ಆಗ್ತಾ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಎಲ್ಲ ಸ್ಕ್ವಾಡ್ಗಳನ್ನ ಇರಿಸಲಾಗಿದೆ. ಮತ್ತೆ ಜನಸಾಮಾನ್ಯರು ಹೆಚ್ಚಾಗಿ ಮಳೆಗಾಲಕ್ಕೆ ಹೊರಗಡೆ ಅಗತ್ಯ ಕೆಲಸ ಇದ್ರೆ ಮಾತ್ರ ಹೋಗ್ಬೇಕು, ಇಲ್ಲದ್ರೆ ಅನಗತ್ಯವಾಗಿ ತಿರುಗಾಡಬಾರದು ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯವಾಗಿ ಇವತ್ತು ನಿನ್ನೆ ಕುಲಶೇಖರದ ಬಜ್ಜೋಡಿ ಎಂಬಲ್ಲಿ ಭಾರಿ ಮಳೆ ಕಾರಣದಿಂದಾಗಿ ವರ್ಕ್ಶಾಪ್ ಒಂದಕ್ಕೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಅಲ್ಲದೆ ನಮ್ಮ ನ್ಯಾಯಾಲಯ ಕೋರ್ಟ್ ರಸ್ತೆ ಕೈಬರ್ ಪಾಸ್ ಅಂತ ಹೇಳಿ ನಾವೇನು ರಸ್ತೆ ಕರಿತೇವೆ, ಅಲ್ಲಿ ಒಂದು ಕುಸಿಯುವ ಸಾಧ್ಯತೆ ಉಂಟಂತೇಳಿ ಕೂಡ ನಮ್ಗೆ ಕಂಡು ಬಂದಿದೆ. ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಸಾರ್ವಜನಿಕರು ಖುದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹೌದು, ನಿನ್ನೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರ್ಲಿಲ್ಲ, ಮಳೆ ಕಡಿಮೆ ಇದ್ದ ಕಾರಣ. ಹಾಗಾಗಿ ನಿನ್ನೆ ರಾತ್ರಿಯಿಂದ ಮತ್ತೆ ಮಳೆ ಜೋರಾಗಿರುವ ಕಾರಣದಿಂದಾಗಿ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅವರು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಗಮನಿಸಿ, ಅಲ್ಲದೆ ಆರೆಂಜ್ ಅಲರ್ಟ್ ಇರುವ ಕಾರಣದಿಂದಾಗಿ ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು 5ನೇ ತಾರೀಕಿನಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಡಿಪ್ಲೊಮಾ, ಐಟಿಐ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಕ್ಷಿತಾ, ಇನ್ನು ಮುಖ್ಯವಾಗಿ ಉಳ್ಳಾಲ ಪ್ರದೇಶದ ಜನರ ಪರಿಸ್ಥಿತಿ ಹೇಗಿದೆ ಅಂತ, ಇತ್ತೀಚೆಗೆ ಮಿರಾಲ್ ಅನ್ನುವಂತ ಹಡಗು ಕೂಡ ಮುಳುಗಿತ್ತು. ಜೊತೆಗೆ ಕಡಲು ಕೊರೆತ ಹೆಚ್ಚಾಗಿದ್ದು, ಏನು ಅಲೆಗಳ ಮೊರೆತಕ್ಕೆ ಸ್ಥಳೀಯರ ಪರಿಸ್ಥಿತಿ ಹೇಗಾಗಿದೆ ಅಲ್ಲಿ? ಹೌದು, ಖಂಡಿತವಾಗಿಯೂ ರಕ್ಷಿತಾ, ಪ್ರತಿ ಮಳೆಗಾಲಕ್ಕೆ ಇದು ಕಡಲ್ ಕೊರೆತ ಅನ್ನೋದು ಸಹಜವಾಗಿ ನಾವು ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ಬಟ್ಟಂಪಾಡಿ ಇರ್ಬೋದು, ಸೋಮೇಶ್ವರ, ಕೈಕೋ, ಹಿಲರಿಯ ಪ್ರದೇಶಗಳಲ್ಲಿ ಭೂಮಿ ಈಗಾಗಲೇ ಏನು ಕಡಲು ನುಂಗಿದೆ. ಇಲ್ಲಿ ಹಲವು ಮನೆಗಳು ಕೂಡ ನೀರು ಪಾಲಾಗಿವೆ, ಇನ್ನೊಂದು ಮನೆ ಕೂಡ ನೀರು ಪಾಲಾಗುವ ಸಾಧ್ಯತೆ ಇದೆ. ಇಲ್ಲಿ ಏನೇ ಎಚ್ಚರಿಕೆ ವಹಿಸಿಕೊಂಡಿದ್ರು ಕೂಡ ಕಡಲಿನ ಅಬ್ಬರಕ್ಕೆ ಕಡಲ್ ಕೊರತೆ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ವಿಶೇಷವಾಗಿ ಮಳೆಗಾಲದಲ್ಲಿ ಇಲ್ಲಿ ಹೆಚ್ಚಾಗಿ ಆಗ್ತದೆ. ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕ ಯುಟಿ ಖಾದರ್, ವಿಪಕ್ಷದ ಉಪನಾಯಕರಾಗಿರುವಂತಹ ಯುಟಿ ಖಾದರ್ ಅವರು ಸಂಬಂಧಪಟ್ಟ ಸರ್ಕಾರ ಜೊತೆಗೆ ಮಾತನಾಡಿ ಇಲ್ಲಿ ಏನು ಜನರಿಗೆ ಸಮಸ್ಯೆ ಆಗಿದೆ, ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೆ ಕಡಲಿನ ಎದುರು ಸರಿಗಳ ಅಬ್ಬರಕ್ಕೆ ಏನು ನೀರು ಪಾಲಾಗ್ತಾ ಇದೆ ಅದನ್ನ ತಡೆಯಲಿಕ್ಕೆ
ಸಾಧ್ಯ. ಆದ್ರೂ ಕೂಡ ತಮ್ಮ ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕಡಲ್ ಕೊರೆತಕ್ಕೆ ನೀರು ಮಳೆಗಾಲದಲ್ಲಿ ಸೆರೆಗಳ ಅಬ್ಬರ ಹೆಚ್ಚಿರುವುದರಿಂದ ಸಹಜವಾಗಿಯೇ ಕಡಲ್ ಕೊರೆತ ಹೆಚ್ಚಾಗಿದೆ. ಇನ್ನು ತಾವು ಕೇಳಿದಾಗೆ ಮಿರಾಲ್ ಹಡಗು ಏನು ಮುಳುಗಿದೆ, ಇಲ್ಲಿ ಸದ್ಯಕ್ಕೆ ಇದುವರೆಗೆ ಏನು ತೈಲ ಸೋರಿಕೆ ಆಗಿಲ್ಲ. ಜಿಲ್ಲಾಡಳಿತ ಬಗ್ಗೆ ನಾವು ಆವಾಗ ಕೇಳ್ತಾನೆ ಇರ್ತೀವಿ ಏನು ತೈಲ ಸೋರಿಕೆ ಆಗಿದೆ ಅಂತೇಳಿ. ಆದ್ರೆ ಇದುವರೆಗೆ ಏನು ತೈಲ ಸೋರಿಕೆ ಆಗಿದ ಬಗ್ಗೆ ಅವ್ರು ನಮಗೆ ಮಾಹಿತಿಯನ್ನ ಕೊಡ್ಲಿಲ್ಲ. ಆದ್ರೆ ತೈಲ ಸೋರಿಕೆ ಆಗಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಇಲ್ಲಿ ತೈಲ ಸೋರಿಕೆ ಆದ್ರೆ ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ, ಮೀನುಗಳು ಸಾಯುವ ಸಾಧ್ಯತೆ ಇದೆ ಅಂತೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಈಗಾಗಲೇ ಕೋಸ್ಟ್ ಗಾರ್ಡ್ ಅನ್ನ ಸನ್ನದ್ಧ ಸ್ಥಿತಿಯಲ್ಲಿದ್ದು ತೈಲ ಸೋರಿಕೆ ಆದ್ರೆ ಆ ತೈಲವನ್ನ ಹೊರತೆಗೆಯಲಿಕ್ಕೆ ಎಲ್ಲಾ ಕ್ರಮ ಬಂದೋಬಸ್ತುಗಳನ್ನ ಕೈಗೊಂಡಿದೆ. ರಕ್ಷಿತಾ, ಇನ್ನು ಮನೆ ಅಂಗಡಿಗಳಿಗೆ ಭಾರೀ ಪ್ರಮಾಣದ ಮಳೆ ನೀರು ನುಗ್ಗಿದೆ ಅನ್ನುವಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಪ್ರತಿ ವರ್ಷವೂ ಮಳೆಗಾಲದ ಸಂದರ್ಭ ಇಂಥ ಸಮಸ್ಯೆಗಳು ಆಗ್ತಾನೆ ಇರುತ್ತವೆ. ಎಲ್ಲೋ ಒಂದ್ ಕಡೆ ಇದು ಮಾಮೂಲಾಗಿ ಹೋಗಿದೆ, ಹೇಳಿದ್ದನ್ನ ಹೇಳ್ತಾ ಇದ್ದೇವೆ, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಸಾರ್ವಜನಿಕರ ಬದುಕು ಯಾರಿಗೂ ಬೇಡ ಅಂತ ಆ ರೀತಿ ಆಗೋಗಿದೆ ಅಲ್ವಾ ಚಂದ್ರಶೇಖರ್? ಖಂಡಿತವಾಗಿ ರಕ್ಷಿತಾ. ಈಗಾಗಲೇ ಏನು ನಮ್ಮ ಮಾಜಿ ಶಾಸಕರಾಗಿರುವಂತಹ GR ಲೋಬೋ ಅವರು ನಿನ್ನೆಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಇದಕ್ಕೆ ನಮ್ಮ ಸಂಬಂಧಪಟ್ಟ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಅಂದ್ರೆ ಈಗ ಬಿಜೆಪಿ ಆಡಳಿತ ಏನಿದೆ ಇದರ ಮೇಲೆ ಬ್ಲೇಮ್ ಮಾಡಿದ್ದಾರೆ. ಅಂದ್ರೆ ಅವರು ಏನು ಈ ಬಾರಿ ಏನು ಕೆಲಸ ಮಾಡಿಲ್ಲ, ಮಳೆಗಾಲಕ್ಕೂ ಮುನ್ನ ಚರಂಡಿಗಳನ್ನ ಸ್ವಚ್ಛತೆ ಮಾಡಬೇಕು, ಕ್ಲೀನ್ ಮಾಡಬೇಕು, 6 ತಿಂಗಳ ಮುಂಚೆನೆ ಎಚ್ಚೆತ್ತುಕೊಂಡು ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ಕ್ರಮ ಇರ್ತದೆ. ಆದ್ರೆ ಜಿಲ್ಲಾಡಳಿತ ಇಲ್ಲಿಯ ಕಾರ್ಪೊರೇಟ್ಗಳು ಮಂಗಳೂರು ಮೇಯರ್ ಆಗಿರ್ಲಿ ಏನು ಕ್ರಮ ಕೈಗೊಳ್ಳಿಲ್ಲ. ಹಾಗಾಗಿ ಇದು ಇಂತಹ ಸಮಸ್ಯೆ ಸೃಷ್ಟಿಗೆ ಕಾರಣವಾಗಿದೆ. ಇದು ಪ್ರತಿ ವರ್ಷ ನಮ್ಗೆ ಖಾಲಿ ಈ ಒಂದು ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಮಳೆಗಾಲಕ್ಕೆ ಮಂಗಳೂರು ಮುಳುಗುವುದೊಂದು ಕೆಲಸ ಆಗಿದೆ. ಪ್ರತಿ ವರ್ಷವೂ ಕೂಡ ಇದ್ದೇ ಇರುತ್ತೆ. ಇನ್ನು ಮಳೆಯಿಂದ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆಗಳಿದ್ದಾವ? ಸದ್ಯಕ್ಕೇನು ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಬ್ಯಾಡ್ ವೆದರ್ ಏನು ವಿಮಾನ ಇಳಿಯುವ ಸಂದರ್ಭದಲ್ಲಿ ಏನಾದ್ರು ಸಿಗ್ನಲ್ಗೆ ಏನಾದ್ರು ತೊಂದರೆ ಆಗಿರುವಂತಹ ಸಂದರ್ಭದಲ್ಲಿ ವಿಮಾನವನ್ನ ಇಳಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಅದು ಕೆಳಕ್ಕೆ ಇಳಿಯದೆ ಬೇರೆ ನಿಲ್ದಾಣಕ್ಕೆ ಹೋಗಿ ಇಳಿಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸದ್ಯಕ್ಕೇನು ಮಾಹಿತಿ ಇಲ್ಲ ವಿಮಾನದ ಕುರಿತಂತೆ. ರಕ್ಷಿತಾ, ಎಸ್, ಧನ್ಯವಾದಗಳು ಚಂದ್ರಶೇಖರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ, ನಾಳೆಯೂ ಕೂಡ ಮುಂದುವರಿಯುವ ಸಾಧ್ಯತೆಗಳಿದ್ದಾವೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನತೆ ಹೈರಾಣಾಗಿದ್ದಾರೆ. ಏನು ಶಾಲಾ ಕಾಲೇಜುಗಳಿಗೆ ಈಗಾಗಲೇ DC ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಕುಲಶೇಖರದಲ್ಲಿರುವಂತಹ ಮಂಗಳೂರು ನಗರದ ಕುಲಶೇಖರದ ಬಜ್ಜೋಡಿ ಎಂಬಲ್ಲಿ ಭಾರೀ ಮಳೆಯ ನೀರು ಒಂದು ವರ್ಕ್ಶಾಪ್ಗೆ ನುಗ್ಗಿದೆ, ಅಪಾರ ಹಾನಿಯಾಗಿದೆ. ಇನ್ನು ಎಲ್ಲೆಲ್ಲಿ ಏನೇನಾಗುತ್ತೋ, ಏನು ಸಮಸ್ಯೆಗಳು ಕಾದಿದೆಯೋ ಈ ಎಲ್ಲದರ ಬಗ್ಗೆ ಕ್ಷಣದ ಅಪ್ಡೇಟ್ಗಳನ್ನು ನಾವು ಕೊಡ್ತಾನೆ ಇರ್ತೀವಿ. ಮಂಗಳೂರು, ಉಡುಪಿ, ಕುಂದಾಪುರ ಈ ಎಲ್ಲ ಭಾಗಗಳಲ್ಲಿ ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದ್ದಾವೆ. ಏನು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಸಂಚಾರಕ್ಕೆ ಕಷ್ಟ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನ ಅಲ್ಲಿನ ಪ್ರತಿನಿಧಿನ ತಿಳ್ಕೊಳ್ಳೋಣ. ಸದ್ಯಕ್ಕೆ ಮಂಗಳೂರಿನಲ್ಲಂತೂ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಸದ್ಯಕ್ಕೆ ಬೆಳ್ತಂಗಡಿ ಕಡೆ ಹೋಗೋಣ. ಬೆಳ್ತಂಗಡಿಯಲ್ಲಿ ಮಳೆ ಬರ್ತಾ ಇದೆಯಾ, ಹೇಗಿದೆ ಅಲ್ಲಿನ ಒಂದು ಪರಿಸ್ಥಿತಿ ಅಂತ ಅಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಬೆಳ್ತಂಗಡಿಯ ಪ್ರತಿನಿಧಿ ಸುದೀಪ್ ಸಾಲಿಯಾನ್. ಸುದೀಪ್, ನಮಸ್ತೆ. ನಮಸ್ತೆ. ನಮಸ್ತೆ ಸುದೀಪ್, ಬೆಳ್ತಂಗಡಿಯಲ್ಲಿ ಮಳೆ ಬರ್ತಾ ಇದೆಯಾ? ವಿದ್ಯಾರ್ಥಿಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಏನು ಅಲ್ಲಿನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಹೇಗಿದೆ? ಬೆಳ್ತಂಗಡಿಯಲ್ಲಿ ಇವತ್ತು ಒಂದು 2-3 ದಿವಸದಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ರಾತ್ರಿ ವೇಳೆಗೆ ಇನ್ನು ತಗ್ಗು ಪ್ರದೇಶದಲ್ಲಿ ಅತಿ ಹೆಚ್ಚಿನ ನೀರು ನಿಂತಿದೆ. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಹೆಚ್ಚು ಮಳೆ ಬರುವುದರಿಂದ. ಆಮೇಲೆ ದುಡುಪೆ ಆಗಿರ್ಬೋದು, ಮಲವಂತಿಗೆ ಆಗಿರ್ಬೋದು, ಇಲ್ಲಿ ತೋಟಪಾಡಿಯಲ್ಲಿ ಅತಿ ಹೆಚ್ಚಿನ ಮಳೆ ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಹಾನಿ ಉಂಟಾಗಿಲ್ಲ. ಕಳೆದ ವರ್ಷ ಆದಾಗಿ ಈ ವರ್ಷ ಯಾವುದೇ ರೀತಿಯಾದ ಹಾನಿ ಉಂಟಾಗಿಲ್ಲ. ಓಕೆ, ಮಳೆಯಿಂದ ಯಾವುದೇ ರೀತಿಯ ಅವಾಂತರಗಳಾಗಿಲ್ಲ, ಶಾಂತಿಯಿಂದ ಮಳೆರಾಯ ಬರ್ತಾ ಇದ್ದಾನೆ, ಹಾಗಾದ್ರೆ ಸುರಿತಾ ಇದ್ದಾನೆ. ಹೌದು. ಓಕೆ, ಮತ್ತೆ ಯಾವುದೇ ರೀತಿಯಾದಂತಹ ಅಪಾಯ ಮೀರಿ ಯಾವುದೇ ಕೂಡ ನದಿ ಈ ಬಾರಿ ಹರಿದಿಲ್ಲ. ಅಪಾಯದ ಮಟ್ಟಕ್ಕೆ ಹೋಗಿಲ್ಲ. ಹೌದು. ಏನು ಸುದೀಪ್, ಏನು 2-3 ದಿನಗಳ ಹಿಂದೆ ಬೆಳ್ತಂಗಡಿಗೆ ಸಮೀಪ ಇರುವಂತಹ ಪ್ರದೇಶಗಳಾದ ಸುಳ್ಯ, ಅಲ್ಲಿನ ಗುತ್ತಿಗಾರು, ಸಂಪಾಜೆ ಈ ಎಲ್ಲ ಪ್ರದೇಶಗಳಿಗೆ ಸೇರಿದಂತೆ ಭೂಮಿ ಕಂಪಿಸಿತ್ತು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಭೂ ಪರಿಶೀಲನೆಗೆ ತಜ್ಞರು ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ತಜ್ಞರು ಆಗಮಿಸಿದ್ದಾರಾ ಅಥವಾ ಆಗಮಿಸ್ತಾರಾ? ಹೌದು. ಈ ಸುಳ್ಯ ಆಗಿರ್ಬೋದು,
ಭೂಕಂಪನ 6 ಕಡೆ ಭೂಕಂಪನ ಆಗಿದೆ. ಹೌದು ಆದ್ರೆ ಬೆಳ್ತಂಗಡಿಯಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಕುಕ್ಕಡದಿಂದ ಈ ಕಡೆ ಯಾವುದೇ ರೀತಿಯಾದಂತ ನಮ್ಗೆ ಇಲ್ಲಿವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಕಂಪನ ಆದದ್ದು. ಆಮೇಲೆ ಇವತ್ತು ಪರಿಶೀಲನೆಗೆ ಒಂದು ಬರ್ತಾರೆ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಅದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನಮ್ಗೆ. ಓಕೆ 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 ಎಸ್ ಥ್ಯಾಂಕ್ ಯು ಸುದೀಪ್. ಎಸ್ ಬೆಳ್ತಂಗಡಿಯೂ ಕೂಡ ಮಳೆ ಬರ್ತಾ ಇದೆ, ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿಲ್ಲ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇಲ್ಲ. ಸದ್ಯಕ್ಕಂತೂ ಯಾವುದೇ ಸಮಸ್ಯೆಗಳಿಲ್ಲ ಅನ್ನುವಂಥ ಅಪ್ಡೇಟನ್ನು ಸುದೀಪ್ ನೀಡ್ತಾ ಇದ್ದಾರೆ. ಎಸ್ ಕರಾವಳಿಯಲ್ಲಿ ಅಂತೂ ವಿವಿಧ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆ ಸದ್ಯಕ್ಕೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ನಾಳೆಯೂ ಕೂಡ ಮಳೆಯ ಆರ್ಭಟ ಮುಂದುವರಿಯೋ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇಡೀ ದಿನ ಸುರಿದ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಸ್ತೆ ಕುಸಿದಂತಹ ಘಟನೆಗಳು ವರದಿಯಾಗ್ತಾ ಇದೆ. ಮಳೆಯಿಂದ ವಿಮಾನ ಸಂಚಾರದಲ್ಲಿಯೂ ಕೂಡ ವ್ಯತ್ಯಯವಾಗುವ ಸಾಧ್ಯತೆಗಳಿದ್ದಾವೆ.